ಭಟ್ಕಳ ತಾಲೂಕಿನ ಜಾಲಿಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜಾಲಿಕೋಡಿಯಲ್ಲಿ ಸ್ಥಳೀಯರಿಗೆ ಉಪಟಳ ನೀಡುತ್ತಿದ್ದ ಲಂಗಾರು ಜಾತಿಯ ಕೋತಿಯನ್ನ ಹಿಡಿಯಲು ಸಹಾಯಕ ಅರಣ್ಯಾಧಿಕಾರಿ, ವಲಯ ಅಧಿಕಾರಿ, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೇರಿದಂತೆ ಅರಣ್ಯ ರೆಸ್ಕೋ ತಂಡವೇ ಪ್ರಯತ್ನಿಸಿದ್ದು ಕೋತಿ ಹಿಡಿಯುವ ಕಾರ್ಯದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಕಪ್ಪು ಮೂತಿಯ ಲಂಗಾರು ಜಾತಿಗೆ ಸೇರಿದ ಮಂಗವೊಂದು ಕಳೆದ 1 ವರ್ಷದಿಂದ ಈ ಭಾಗದ ಯುವತಿಯರ ಮೇಲೆ ಮತ್ತು ಮಹಿಳೆಯರ ಮೇಲೆ ಏಕಾಏಕಿ ದಾಳಿ ಮಾಡುತ್ತಿದ್ದು ಮನೆಯ ಹೊರಗೆ ಸುಮ್ಮನೆ ಕುಳಿತಿದ್ದ ಜನರ ಮೇಲೆ ಹಲ್ಲೆ ನಡೆಸುವ ಕೋತಿಗಳ ಹಾವಳಿಗೆ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಈ ಬಗ್ಗೆ ವಲಯ ಅರಣ್ಯಾಧಿಕಾರಿಗಳಿಗೆ ಮನವಿ ನೀಡಿ ಮನವಿಗೆ ಸ್ಪಂದಿಸದೇ ಇದ್ದ ಕಾರಣ ಅರಣ್ಯ ಇಲಾಖೆಗೆ ಕಚೇರಿಗೆ ಮುತ್ತಿಗೆ ಹಾಕಲಾಗಿತ್ತು. ಈ ಬಗ್ಗೆ ನಮ್ಮ ವಾಹಿನಿಯಲ್ಲಿ ವರದಿಯನ್ನ ಬಿತ್ತರಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಲಂಗಾರು ಜಾತಿಯ ಕೋತಿಯನ್ನ ಹಿಡಿಯಲು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಸೇರಿದಂತೆ ಅರಣ್ಯ ರೆಸ್ಕೋ ತಂಡವು ಬಂದಿದ್ದು ಈ ತಂಡವು ಕಾರ್ಯಾಚರಣೆಗೆ ಇಳಿದಿತ್ತು. ಮಂಗನನ್ನ ಹಿಡಿದು ಬೇಕೆಂದು ಬಂದಂಥ ತಂಡ ಬಲೆ ಮತ್ತಿತರ ಸಾಧನಗಳನ್ನು ಬಳಸಿ ಹೊಂಚು ಹಾಕಿ ಕೂತಿದ್ರು. ಆದರೆ ಇವರ ಪ್ರಯತ್ನ ವಿಫಲವಾಗಿದೆ. ಅಂತಿಮವಾಗಿ ಮಂಗವನ್ನ ಹಿಡಿಯದೆ ವಾಪಸ್ಸಾಗಿದ್ದಾರೆ. ಬಾಡಿಗೆ ಮಾಡುವ ಇಲಾಖೆಗೆ